ಕರಾವಳಿ ಕೆನೈನ್ ಕ್ಲಬ್ ವತಿಯಿಂದ ರಾಷ್ಟ್ರಮಟ್ಟದ ಶ್ವಾನ ಪ್ರದರ್ಶನ ನವೆಂಬರ್ 30ರಂದು ನಡೆಯಲಿದೆ ಎಂದು ಕರಾವಳಿ ಕೆನೈನ್ ಕ್ಲಬ್ನ ಜೊತೆ ಕಾರ್ಯದರ್ಶಿ ವಿಶ್ವನಾಥ್ ಕಾಮತ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜ್ಯ ಹಾಗೂ ರಾಷ್ಟ್ರದ ವಿವಿಧ ಜಿಲ್ಲೆಗಳಿಂದ 30ಕ್ಕೂ ಅಧಿಕ ಪ್ರಭೇದಗಳ ಶ್ವಾನಗಳು 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪರಸ್ಪರ ಸ್ಪರ್ಧಿಸಲಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಡಿಸೆಂಬರ್ 1ರಂದು ನೆಹರು ಮೈದಾನದಲ್ಲಿ ಚಾಂಪಿಯನ್ಶಿಪ್ ಶೋ ಆಯೋಜಿಸಲಾಗಿದ್ದು, ಆಸ್ಟ್ರೇಲಿಯಾದ ವಿಲಿಯಂ ಬಿಲ್ ಸ್ಮಿತ್ ಮಥಯ್ಯ, ಥೈಲ್ಯಾಂಡ್ನ ಚಕಪನ್ ಚಂತರಾಸ್ಮಿ ತೀರ್ಪುಗಾರರಾಗಿ ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. 11ನೇ ಹಾಗೂ 12ನೇ ರಾಷ್ಟ್ರೀಯ ಮಟ್ಟದ ಶ್ವಾನ ಪ್ರದರ್ಶನ ಶನಿವಾರ ಮತ್ತು ಭಾನುವಾರ ನೆಹರು ಮೈದಾನದಲ್ಲಿ ಮಾಡುತ್ತಿದ್ದೇವೆ. ಶನಿವಾರ ದಿವಸ ರಾಟ್ವೈಲರ್, ಗೋಲ್ಡನ್ ರಿಟ್ರೀವರ್ ಹಾಗೂ ಜರ್ಮನ್ ಶೆಪರ್ಡ್ ಸ್ಪೆಷಾಲಿಟಿ ಶೋ ಇರ್ತದೆ. ಹಾಗೂ ಭಾನುವಾರ ದಿವಸ ಆಲ್ ಬ್ರೀಡ್ ಶೋ ಇದೆ. ಇದಕ್ಕಾಗಿ ವಿದೇಶದಿಂದ ಜಡ್ಜಸ್ನವರು ಬರ್ತಾ ಇದ್ದಾರೆ. 2 ರಿಂಗಿನಲ್ಲಿ ಬೇರೆ ಬೇರೆ ವಿದೇಶಿ ತೀರ್ಪುಗಾರರು ನಾಯಿಗಳನ್ನು ಜಡ್ಜ್ ಮಾಡಿ ಇದು ಮಾಡ್ತಾರೆ. ಅದರಲ್ಲಿ ನಾಯಿಗಳಲ್ಲಿ 10 ಗ್ರೂಪ್ ಆಗಿ ವಿಂಗಡಿಸ್ತಾರೆ. ಪ್ಯಾಸ್ಟಲ್ ಗ್ರೂಪ್, ವರ್ಕಿಂಗ್ ಡಾಗ್ಸ್, ಗನ್ ಡಾಗ್ಸ್ ಅಥವಾ ರಿಟ್ರೀವರ್ಸ್, ಪಾಯಿಂಟರ್ಸ್ ಆ್ಯಂಡ್ ಸೆಟ್ಟರ್ಸ್, ಟೆರಿಯರ್, ಡ್ಯಾಶಮ್ ಗ್ರೂಪ್, ಸ್ಪಿಟ್ಸ್, ಸೆಂಟೌನ್, ಟಾಯ್ ಬ್ರೀಡ್ಸ್, ಸೈಟೌನ್ಸ್. ಆಮೇಲೆ ನಮ್ಮ ಭಾರತೀಯ ತಳಿಗಳಿಗಾಗಿ ಇಂಡಿಯನ್ ಬ್ರೀಡ್ಸ್ ಅಂತ ಸ್ಪೆಷಲ್ ಕ್ಯಾಟಗರಿ ಮಾಡ್ತಾ ಇದ್ದೇವೆ.